ಸೊ ಇದಂತೂ ಸೂಪರ್ಬ್ ಆಗಿ ಅರೋಮಾನು ಚೆನ್ನಾಗಿ ಬರ್ತಾ ಇದೆ, ತುಂಬ ಈಸಿ ಕೂಡ ಆಗಿದೆ. ನಮಸ್ಕಾರ ವೀಕ್ಷಕರೇ, ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ಆಂಧ್ರ ಸ್ಪೆಷಲ್ ರೆಸಿಪೀಸನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಶ್ರಾವಂತಿಯವರು. ಸೊ ಹೆಸರು ತುಂಬ ವಿಭಿನ್ನವಾಗಿದೆ, ಫಸ್ಟ್ ಟೈಮ್ ನಾನು ಈ ಥರ ಒಂದು ಹೆಸರು ಕೇಳ್ತಾ ಇದ್ದೀನಿ. ವೆರಿ ನೈಸ್ ನೇಮ್. ಸೊ ನೋಡೋಣ ಇವರು ಯಾವೆಲ್ಲ ಅಡುಗೆ ಹೇಳ್ಕೊಡ್ತಾರೆ ಅಂತೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಿ. ಹೌದು. ಸೊ ಶ್ರಾವಂತಿ ಅಲ್ವಾ? ಹೌದು. ವಿಭಿನ್ನ ಹೆಸರು. ಸೊ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು, ತುಂಬ ಚೆನ್ನಾಗಿದೆ. ಸ್ರವಂತಿ ಮೀನಿಂಗ್ ಇಸ್ ಪ್ರವಾಹ. ಓಹ್, ಪ್ರವಾಹ, ಇದು ಮಾಡಾಯ್ತು. ಪ್ರವಾಹ ಮತ್ಲಬ್ ನದಿ ನೀರು ನಡೀತದಿಲ್ಲ, ಹಾಗೆ ಯಾವಾಗನೂ ನಡೀತದಿಲ್ಲ. ಓಕೆ, ಸ್ಟಾಪ್ ಇಲ್ಲ. ಹಾಂ ಹಾಂ ಹಾಂ. ಸೊ ಹಾಗೆ ಹರ್ಕೊಂಡು ಹೋಗ್ತಾ ಇರುವಂಥದ್ದು. ಆಂಧ್ರದಿಂದ ಕರ್ನಾಟಕ ಬಂದು. ಓಕೆ, ಸೊ ಆಂಧ್ರದಿಂದ ಬಂದಿದ್ದೀರಿ ನೀವು? ಎಷ್ಟು ವರ್ಷ ಆಯಿತು? 15 ವರ್ಷ ಆಯಿತು. ನಮ್ಮ ಮದುವೆ ಆದಮೇಲೆ ಇಲ್ಲಿಗೇನೆ ಬಂದಿದ್ದು ನಾವು. ವೆರಿ ನೈಸ್. ಸೊ ಹಾಗಾದರೆ ಇವಾಗ ನಮಗೆ ಆಂಧ್ರ ಸ್ಟೈಲಲ್ಲೇ ಹೇಳ್ಕೊಡ್ತಾ ಇದ್ದೀರಾ? ಹೌದು, ಆಂಧ್ರ ಸ್ಟೈಲೇ ಹೇಳ್ಕೊಡ್ತೀನಿ ನಾವು. ನಮ್ಮದು ನಾನು ಅದೇ ಹುಟ್ಟಿದಿಂದ ಏನು ತಿಂದಿದ್ದು ಅದೇ ಮಾಡಬೇಕಿಲ್ಲ, ಅದೇ ಅಭ್ಯಾಸ ಆಗಿ ಉಂಟು. ನಿಮಗೆ ಒಂದು ಅದು ಸ್ಪೆಷಲ್ ತೋರಿಸುವ ಅಂತ. ಯಾವ ರೆಸಿಪಿ? ಇದು ಆಂಧ್ರ ಸ್ಪೆಷಲ್ ಪುಳಿಹೋಗ್ರ. ಇದು ದೇವಸ್ಥಾನದಲ್ಲಿ ನಿಮಗೆ ನಾವು ಮಾಡ್ತಾರಿಲ್ಲ, ಅದು ಸ್ಟೈಲಲ್ಲಿ ಪುಳಿಹೋಗ್ರ. ನಮಗೆ ಶ್ರಾವಣ ವಾರ ಮಹಾಲಕ್ಷ್ಮಿಗೆ ಕಂಪಲ್ಸರಿ ಅದು ಬಿಡಬೇಕು. ಅದಕ್ಕೆ ಒಂದು ಅದು ನೋಡುವ, ಒಂದು ಚಿಕನ್ ರೆಸಿಪಿ ಮಾಡುವ, ಎರಡು. ಓಕೆ. ಸೊ ಪುಳಿಯೋಗರೆ ಅಥೆಂಟಿಕಲಿ ಅದು ಆಂಧ್ರದ್ದೇ. ಹೌದು. ಸೊ ಹಾಗಾಗಿ ಅಲ್ಲಿದ್ದೇ ಸ್ಟೈಲ್ದು ಒಂದು ಪುಳಿಯೋಗರೆ ನಮಗೆ ಹೇಳ್ಕೊಡ್ತಾ ಇದೆ. ಇನ್ನೊಂದು ಆಂಧ್ರ ಸ್ಟೈಲ್ ಚಿಕನ್, ಸ್ಪೈಸಿ ಚಿಕನ್. ವೆರಿ ನೈಸ್. ಸ್ಪೈಸಿ ಆಗಿರುತ್ತೆ. ಆಂಧ್ರ ಅಂದ್ರೆ ಸ್ಪೈಸಿ, ಸ್ಪೈಸಿ ಅಂದ್ರೆ ಚಿಕನ್. ಇನ್ನೂ ಸ್ಪೈಸ್ ಜಾಸ್ತಿ. ಸೊ ತಡ ಮಾಡೋದು ಬೇಡ, ಕಿಚನ್ಗೆ ಬನ್ನಿ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ತಗೊಳ್ಬೇಕು. ಯಾವುದು? ಪುಳಿಯೋಗರೆ. ಸೊ ಪ್ರೋಗ್ರಾಮ್ ನೋಡ್ತಾ ಇದ್ದೀರಿ ಅಂತ ಗೊತ್ತು ಅಲ್ವಾ? ಸೊ ಫಸ್ಟ್ ಯಾವ ರೆಸಿಪಿ ಮಾಡಿ? ಪುಳಿಯೋಗರೆ ಮಾಡುವ. ಪುಳಿಯೋಗರೆ, ಎಸ್. ಸ್ಟಾರ್ಟ್ ಮಾಡುವ. ಆಯ್ತು. ಕಡಾಯಿ ಬೇಕೇ ಬೇಕು. ಕಡಾಯಿ ಬೇಕು. ಸೊ ನೀವೇ ಫಸ್ಟ್ ಹೇಳಿದ್ರಿ, ನನ್ನ ಕೆಲಸ ಕಿತ್ಕೊಳ್ಳೋ ಹಾಗೆ ಇದೆ ನಿಮ್ಮ ಐಡಿಯಾದಲ್ಲಿ. ಹೌದು. ಮತ್ತೆ ಎಷ್ಟು ದಿನ ನೋಡ್ತಿದ್ದ ನಾವು. ಸೊ ಇದಕ್ಕೇನು ಆಯಿಲ್ ಹಾಕ್ಲಾ? ಆಯಿಲ್ ಹಾಕ್. ಸೊ ನಡೆಲಾ ಅಂದರೆ ನಿಮಗೂ ಗೊತ್ತಿರುತ್ತೆ ಅಲ್ವಾ? ಸೊ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಸರಿಸೇವ, ಇದರಲ್ಲಿ ಸರಿಸೇವ ಉಂಟು, ಕಡಲೆ ಉಂಟು. ಸರ್ಸೇವ ಅಂದರೆ ಸಾಸಿವೆ. ಸಾಸಿವೆ, ನೀವು ಸರ್ಸೇವ, ಆವಾಲು, ಇಂಗುನು ಎಲ್ಲ ಉಂಟು, 3 ಉಂಟು ಇದರಲ್ಲಿ ಮಿಕ್ಸ್. ಸಾಸಿವೆ, ಕಡಲೆಬೇಳೆ ಮತ್ತು ಹಿಂಗು. ನೀವು ಕನ್ನಡ ಇಲ್ಲಿ ಬಂದ ಮೇಲೆ ಕಲ್ತಿದ್ದ? ಹೌದೌದು. ನನಗೆ ಎಲ್ಲಿ ಟಚ್ ಇಲ್ಲ ಮ್ಯಾಮ್, ನಮ್ಮದು ವಿಜಯವಾಡ ಜಂಕ್ಷನ್. ಓಹೋ. ಎಲ್ಲಿ ಹಾಗೆ ನಾವು ಹೋಗ್ಲಿಕ್ಕಿಲ್ಲ, ಏನು ನೋಡ್ಲಿಕ್ಕಿಲ್ಲ. ಭಾಷೆ ಇಲ್ಲಿ ಬಂದು ನಿಮ್ಮ ಥರ ಅವ್ರ ಹತ್ರ ಎಲ್ಲ ಹತ್ರ ಮಾತಾಡಿ ಕಲ್ತಿದ್ದು. ವೆರಿ ನೈಸ್. ಹೇಗನ್ನಿಸ್ತು ಒಮ್ಮೆಲೆ ಆಂಧ್ರದಿಂದ ಇಲ್ಲಿ? ಫಸ್ಟು ಬರುವಾಗ ಒಂದು ಜೈಲ್ ಥರ ಉಂಟು. ಓಕೆ. ಯಾಕಂದರೆ ಭಾಷೆ ಗೊತ್ತಿಲ್ಲ, ಮನೆಯವ್ರು ಮಾತ್ರ ಒಂದು ಗೊತ್ತುಂಟು, ಅವ್ರು ಯಾರು ಇಲ್ಲ. ಮತ್ತು ಹೊರಗೆ ಹೋಗುವ ಅಂದರೆ ಒಂದು ಭಯ, ಭಾಷೆ ಬರಲ್ಲ, ಹೇಗೆ ಬರಬೇಕು, ನಾ ಮನೆಗೆ ಹೇಗೆ ಬರ್ತೀನಿ ಅಂತ ಒಂದು ಭಯ ಉಂಟು. ಈಗ ಹೇಗೇನು ಬರ್ಬೋದು ಅಂತ, ಹೇಗೆ ಬೇಕಾದರೂ ಬರ್ಬೋದು ಅಲ್ವಾ? ಹೌದು. ಸೊ ಈಗ ಮಂಗಳೂರನ್ನ ನೀವೇ ಬೇಕಾದರೆ ಎಲ್ರಿಗೂ ತೋರಿಸ್ತೀರಿ, ಪರವಾಗಿಲ್ಲ. ಅಷ್ಟು ಸ್ವಲ್ಪ ರೆಡ್ ಆದಮೇಲೆ ಕಡಲೆಬೆಲ್ಲ ಹಾಕುವ. ಶೇಂಗಾ ಬೀಜ. ನೆಲಕಡಲೆನೇ ಹೇಳ್ತಾರೆ. ನಾವು ವೇರುಶೆನಗುಳ್ಳು ಹೇಳ್ತೀವಿ. ವೇರುಶೆನಗುಳ್ಳು. ಇದು ಶೆನಗು ಪಪ್ಪು. ಪಪ್ಪು ಅಂದರೆ ಕಡಲೆ ಅಲ್ವಾ? ಈಗ ಸ್ವಲ್ಪ ಹಾಕುವ, 2 ಒಮ್ಮೆ.
ಒಗ್ಗರಣೆಗೆ ಇದು ಬಿದ್ರೇನೆ ಈ ಪುಳಿಯೋಗರೆಗೆಲ್ಲ ಟೇಸ್ಟ್ ನಾವು ಯೂಶಲಿ ಮಾಡ್ತೀವಿ ಏನು ಅಂತ ಹೇಳಿದ್ರೆ ಎಲ್ಲ ಇದು ರೆಡಿ ಮಿಕ್ಸ್ ಸಿಗ್ತದಲ್ಲ, ಹೌದೌದು. ಪುಳಿಯೋಗರೆ ಇಲ್ಲಿನವರು powder, ಹಾಗೇನೆ ಮಾಡ್ತಾರೆ. ಪುಳಿಯೋಗರೆ ಗೊಜ್ಜು ಆ ತರ ಅದನ್ನ ತಂದು ಈ ತರ ಎಲ್ಲ ಒಗ್ಗರಣೆ ಹಾಕಿ ಮಾಡ್ತೀವಿ. ನೀವೀಗ ಗೊಜ್ಜು ತಯಾರಿಸ್ತೀರಾ ಅಥವಾ ಹೇಗೆ? ಈಗ ನಮ್ಮ ಮನೆಯಲ್ಲೇ ಏನು ಒಂದೂ ನಾವು ಹೊರಗೆ ತರಲಿಲ್ಲ, ಎಲ್ಲ ಇಲ್ಲೇ. ಯಾಕಂದ್ರೆ ಏನದು ಮಾಡಿದ್ರೆ ನಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿಂದ್ವಿ. ನಾವು ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಾಡ್ತೀವಿ, ಇಲ್ಲ ಇಲ್ಲಿ ಸಿಕ್ಕಲ್ಲ, ನಾವೇ ರೆಡಿ ಮಾಡ್ಕೊಂಡು 1 ಗಂಟೆ ವೇಟ್ ಮಾಡೋಣ, ರೆಡಿ ಮಾಡ್ಕೊಂಡು ತಿಂತೀವಿ. ಮನೆಯಲ್ಲಿ ಈಗ ಗೊಜ್ಜು ನೀವು ರೆಡಿ ಮಾಡಿ ಇಟ್ಕೊಳ್ಳಲ್ಲ? ಇಲ್ಲ, ಯಾವ ಬೇಕಂದ್ರೆ ಆಗ ತಕ್ಷಣ ಮಾಡ್ತೀನಿ. ಓಹೋ, ಸೊ ಹಾಗಾದ್ರೆ ಆ ಥರನೂ ಮಾಡ್ಕೊಳ್ಬೋದು. ಇದು ನೀವು ಇದು ಮಾಡ್ಕೊಂಡಿದ್ರೆ ಒಂದು ಒಗ್ಗರಣೆ ನೀವು ಎಷ್ಟು ಟೈಮ್ ಆಗ್ತದೆ, ಹುಳಿ ಬಾಯ್ಲ್ ಮಾಡಿ, ನಿಂಗೆ ಹುಳಿ ರಸ ಮಾಡಿ ನೀರು ಹಾಕಿ ಬಾಯ್ಲ್ ಮಾಡಿ ಬೇಯಿಸಬೇಕು. ಈ ತರ ಗ್ರೇವಿ ತರ ಬರ್ಬೇಕಷ್ಟೇ. ಹುಳಿ ಖಾಲಿ ಎಷ್ಟು ಹುಳಿ ಬೇಕಾಗ್ತದೆ? ನೀವೀಗ 2 ನಿಂಬೆ ಅಷ್ಟು ಹುಳಿ, ನೀವು ಒಂದು 4 ಜನಕ್ಕೆ ಮಾಡ್ಬೇಕಂದ್ರೆ ಇಷ್ಟು ಹುಳಿ ಹಾಕಿ ಬೇಕಾಗ್ತದೆ. ಬಾಯ್ಲ್ ಮಾಡಿ ಇಟ್ಕೊಂಡು ನೀವು ಅದರಲ್ಲಿ ಸ್ವಲ್ಪ ಖಾರ ಹಾಗೆ ಬೇಕು. ನಾನೇನೇನು ಮಾಡಿದ್ದು 2 ಚಿಲ್ಲಿ ಮಾಡಿ 2 ಚಿಲ್ಲಿ ಹಾಕಿದ್ದು, ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಅಷ್ಟೇ. ಇದು ಪುಳಿಯೋಗರೆ ಗೊಜ್ಜು. ಓ, ನಾವು ಸುಮ್ಮನೆ ಅಷ್ಟಷ್ಟು ಹಣ ಕೊಡೋದು ಹಾಗಾದ್ರೆ? ಅದು ನಿಮ್ಗೆ ಇದು ಆರೋಗ್ಯ, ಅದು ನಿಮ್ಗೆ ಪೌಡರ್ ಎಲ್ಲ ಕೆಮಿಕಲ್ ಮಿಕ್ಸ್ ಆಗಿರ್ತದೆ. ಇದು ಆಯ್ತು, ಫ್ರೈ ಆಯ್ತಿಲ್ಲಮ್ಮ. ಈ 2-3 ನಿಂಗೆ ಖಾರ ಈಗಿನೇನು ಇದರಲ್ಲಿ ಏನು ಹಾಕುದಿಲ್ಲನ, ಇದೇ ನಿಮ್ಗೆ ಖಾರ. ಓಕೆ. ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ 2 ಹಾಕಿದ್ರೆ ನಿಂಗೆ ಆಗ್ತದೆ. ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕೊಳ್ಬೇಕಾ? ಓಕೆ. ಇದು ಗ್ರೀನ್ ಚಿಲ್ಲಿ ನಿಮಗೆ ಪೀಸ್ ನೀವು ತಿನ್ನುವಾಗ ಆ ಟೇಸ್ಟ್ ಬೇರೆನೇ ಆಗ್ತದೆ. ಯಾಕಂದ್ರೆ ಹುಳಿ ಸಿಗ್ತದಿಲ್ಲ, ಅದು ಬೇರೆ ಟೇಸ್ಟ್ ಬರ್ತದೆ. ಬೇವಿನ ಸೊಪ್ಪು. ಈಗ ನೀವು ಆ ಗೊಜ್ಜು ಮಾಡ್ಕೊಂಡಿದ್ದೀರಲ್ಲ, ಅದನ್ನ ಮಾಡಿ ಇಟ್ಕೊಳ್ಬೋದಾ? ನೀವು 1 ತಿಂಗಳು, ನೀವು ಈಗ ಫಾರಿನ್ ನಮ್ಮ ಊರದವರು ಏನು ಮಾಡ್ತಾರೆ, ಈ ಥರ ಇಷ್ಟು ಮಾಡಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ತಾರೆ ಫಾರಿನಲ್ಲಿ. ಈಗ ನಮಗೇನು ಒಮ್ಮೊಮ್ಮೆ ನಮ್ಮ ಊರಲ್ಲಿ ಮಾಡಿ ನಾವು ತರ್ಕೊಂಡು ಬರ್ತೀವಿ. ಈಗ ನಾವು ಬರೋದಿಲ್ಲ, ನಾವೀಗ ಹಿಂಗೆ ಬಂದಿತ್ತಿಲ್ಲ, ಮುಂಚೆ ಅಂತೆ ಬರೋದಿಲ್ಲ ಅಂತ ಹೇಳಿ ಬರೋದಿಲ್ಲ. ಸ್ವಲ್ಪ ಶುಂಠಿ ಚಿಕ್ಕ ಪೀಸ್ ಮಾಡಿ ಹಾಕಿದ್ದು. ಓಕೆ. ಯಾಕಂದರೆ ಅದು ಟೇಸ್ಟ್ ಬರ್ತದೆ. ನೀವು ಪೌಡರ್ ಎಲ್ಲ ತಮಿಳ್ದವ್ರದ್ದು ಒಂದು ಪುಳಿಯೋಗರೆ ಇದೆ, ಅದು ಬೇರೆ ಸ್ಟೈಲ್, ಅದು ಬೇರೆ ಸ್ವಲ್ಪ. ಹಾಂ. ಈಗ ನಾವು ಸ್ವಲ್ಪ ಅರಿಶಿನ. ಓಕೆ. ಇದು ನಮ್ಮ ಊರದು ಅರಿಶಿನ, ನಮ್ಮ ಮಾವ ಗದ್ದೆದಲ್ಲಿ ಬೇಯಿಸಿ ನಾವು ಪುಡಿ ಮಾಡಿ ತಂದಿದ್ದು ನಾನು. ಇದು ಫ್ರೈ ಆದಮೇಲೆ ಸ್ವಲ್ಪ ಇದು ಗುಜ್ಜು ಎಷ್ಟು ಅನ್ನನಿಗೆ ಅಷ್ಟು ಬೇಕಾಗ್ತದ? 1-2 ಸ್ಪೂನಷ್ಟು ಸಾಕು. ಹುಳಿಗೆ ನಮಗೆ ಎಷ್ಟು ಬೇಕಂದ್ರೆ ಅಷ್ಟು ಹಾಕೊಂಡಿದ್ದೀವಿ. ಈಗ 2 ನಿಂಬೆ ಗಾತ್ರದ ಹುಳಿಗೆ ಎಷ್ಟು ಮೆಣಸಿನಕಾಯಿ ಹಾಕ್ತೀರಿ? ನಿಮಗೆ ಖಾರ ಸ್ವಲ್ಪ ಕಡಿಮೆ ತಿಂತಾರಿಲ್ಲ, ನೀವು ಸ್ವಲ್ಪ ಇದನ್ನು ಖಾರದ ಸ್ಪೈಸಿ ಮಿರ್ಚಿ ನೀವು 4-5 ಹಾಕಿದ್ದು ಸಾಕು. 3-4 ರೆಡ್ ಚಿಲ್ಲಿ ಹಾಕಿದ್ರೆ ಸಾಕು ನಿಮ್ಗೆ. ಯಾಕಂದ್ರೆ ಇದಕ್ಕೂ ಹಾಕಿದ್ದೀರಲ್ವಾ? ಇದಕ್ಕೆ 2 ಹಾಕಿದ್ದು ನಾನು. ಯಾಕಂದ್ರೆ ಸ್ವಲ್ಪ ಸ್ಪೈಸಿ ಇರ್ತದೆ, ಅದು ಟೇಸ್ಟ್ ಗುಜ್ಜುದಲ್ಲಿ ಒಂದು ಸ್ಪೈಸ್ ಇರ್ತದೆ. ಅದು ನೀವು ತಿಂದಿದ್ದು ಖಾರ ಅಷ್ಟು ಆಗಲ್ಲ. ಅದಕ್ಕೆ ಸ್ವಲ್ಪ ಅದು ಹೀಗೆ ಮಾಡುವಾಗ ಉರಿಯುವಾಗ ಚೆಂದ ಆಗ್ತದೆ. ಸ್ವಲ್ಪ ಅರಿಶಿನ ಇದರಲ್ಲಿ ನಾನು ಸ್ವಲ್ಪ ಹಾಕಿದ್ದು, ಉಪ್ಪು ಸ್ವಲ್ಪ ಹಾಕಿದ್ದು. ಓಕೆ. ಅದಕ್ಕೂ ಉಪ್ಪು ಹಾಕಿದ್ದೀರಿ? ಹಾಕಿದ್ದೀನಿ ಸ್ವಲ್ಪ. ನಾವು ಇನ್ನು ಬೇಕಂದ್ರೆ ನಾವು ಟೇಸ್ಟ್ ನೋಡಿ ನೋಡ್ಬೋದು. ಮತ್ತೆ ಜಾಸ್ತಿ ಆದರೆ ತೆಗಿಲಿಕ್ಕೆ ಆಗಲ್ಲನ, ಅದಕ್ಕೆ ನೋಡಿಕೊಂಡು ಹಾಕಬೇಕು. ಬಂದ್ ಮಾಡಿದ್ದು ಆಫ್ ಮಾಡ್ಬೋದು. ಯಾಕಂದರೆ ನಮಗೆ ಸಾಕು. ಇದು ಪುಳಿಯೋಗರೆ ಯಾವಾಗನು ರೈಸು ರೆಡಿ ಮಾಡ್ತದಿಲ್ಲ, ಹಾಗೆ ಮಾಡಿದ್ದೆ ನಿಮಗೆ ಟ್ರೈನಲ್ಲಿ ಹೋಗುವಾಗ, ಜರ್ನಿಯಲ್ಲಿ ಹೋಗುವಾಗ ಇದು 2 ದಿನ ಹಾಳಾಗಲ್ಲ. ರೆಡಿ ಮಾಡಿ ಇಟ್ಕೊಂಡು ಇದೀಗ ಇದು ಸ್ಟಂಪ್ ಮಾಡಿ ಇದ್ರಲ್ಲಿ ಮಿಕ್ಸ್ ಮಾಡ್ತೀವಿಲ್ಲ, ನಿಂಗೆ 2 ದಿನ ನೀವು ಜರ್ನಿ ಹೋಗುವಾಗ ಇದು ರೈಸ್ ಕೊಂಡೋಗಿದ್ರೆ 2 ದಿನ ನಿಲ್ತದೆ, ಹಾಳಾಗಲ್ಲ. ನಮ್ಮ ಊರದವ್ರು ತುಂಬಾ ಜನ ದೂರ ಹೋಗುವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಅದು ಹೇಗೆ ಉಳಿಯುತ್ತೆ? ಎಲ್ಲಿ ಹೋದ್ರು ಟ್ರಾವೆಲ್ ಮಾಡುವಾಗ ಪುಳಿಯೋಗರೆ ಮಾಡಿ ಇಟ್ಕೊಂಡು ಹೋಗ್ತಾರೆ. ಇದು
ಲೆಮನ್ ರೈಸು ನಿಂಗೆ ಅಷ್ಟಿರಲ್ಲ. ಹುಳಿ ಹಾಕಿದ್ದು ರೈಸು ನಿಂಗೆ 2 ದಿನ ಇರ್ತದೆ. AC ಅಲ್ಲಿ ಇದ್ರೆ ನಿಂಗೆ 3 ದಿನ ಇದ್ದನು ಹಾಲಾಗಲ್ಲ. ನಾರ್ಮಲ್ ಜರ್ನಿ ಮಾಡುವಾಗ ಮಾತ್ರ 2 ದಿನಕ್ಕೆ ಹಾಲಾಗ್ತದೆ. ನೀವೀಗ ನಾವು 24 ಗಂಟೆ ಜರ್ನಿ ಮಾಡ್ಬೇಕು. ಒಮ್ಮೊಮ್ಮೆ ಇದು ಮಾಡ್ಕೊಂಡು ಬರ್ತೀವಿ ನಾವು. ಓಕೆ ಓಕೆ. ಇದರಲ್ಲಿ ಟ್ರಾವೆಲ್ ಮಾಡೋರಿಗೆಲ್ಲ ಇದು ಬೆಸ್ಟ್. ಅನ್ನ ಬೇಯಿಸುವಾಗ ಅದಕ್ಕೆ ಉಪ್ಪೇನಾದ್ರೂ ಏನು ಹಾಕಿಲ್ಲ, ಸ್ವಲ್ಪ ಅಕ್ಕಿ ಅಲ್ಲಿ ಅಂತ ರೈಸ್ ತರ ಇರ್ಬೇಕಿಲ್ಲ. ಸ್ವಲ್ಪ ಎಣ್ಣೆ ಹಾಕಿದ್ರು ಒಳ್ಳೇದಾಗ್ತದೆ ರೈಸ್. ಅಂಟೆ ಮಧ್ಯದಲ್ಲಿ ಬಂತು. ಆ ಅಂಟೆ ಅಮಲಾಪುರ ಅಂತ ಆ ಅಂಟೆ ಅಮಲಾಪುರ, ಆ ಅಂಟೆ ಅಮ್ಮ. ಸೊ ಇದು ಒಗ್ಗರಣೆ ಎಲ್ಲ ರೆಡಿ ಮಾಡಿದ ನಂತರವೇ ಈ ತರ ಮಾಡ್ಬೋದು. ರೈಸ್ ಯಾವಾಗನೂ ನಾವು ಮಾಡ್ಕೊಂಡು ಇಟ್ಕೊಂಡಿದ್ರೆ ಒಳ್ಳೇದು. ಈಗ ನೀವು ಟ್ರಾವೆಲಿಂಗ್ಗೆ ಹೋಗುವಾಗ ನೀವು ಪೂರ್ತಿ ಪುಳಿಯೋಗರೆ ಮಾಡಿಟ್ಕೊಂಡ ಹೋಗ್ತೀರಾ ಅಥವಾ ಪೂರ್ತಿ ಈ ತರ ಮಾಡ್ಕೊಂಡು ಹೋಗ್ತೀವಿ? ಇಲ್ಲಾಂದ್ರೆ ನಿಂಗೆ ರೈಸು ಹಾಲಾಗ್ತದಿಲ್ಲ. ಬೇರೆ ನೀವು ಹುಳಿ ಮಿಕ್ಸ್ ಮಾಡುವಾಗ ಮಾತ್ರ ಹಾಲಾಗಲ್ಲ. ಓಕೆ. ಸೊ ನಾವೆಲ್ಲ ಅನ್ಕೊಳ್ಳೋದು ಹುಳಿ ಮಿಕ್ಸ್ ಮಾಡಿದ್ರೆ ಜಾಸ್ತಿ ಹುಳಿಯಾಗಿ ಇಲ್ಲ. ಹುಳಿಗೆ ಯಾವಾಗ ನೋಡಿ ನೀವು ಅಡಿಗೆ ಮಾಡ್ತೀವಿ, ಸಾರನ್ನು ಬೇಗ ಹಾಲಾಗಲ್ಲ. ಹುಳಿ ಆಗ್ಲಿಲ್ಲ ಅಂದ್ರೆ ಅದು ಬೇಗ ಬೇಗ ಹಾಲಾಗ್ತದೆ. ಓಕೆ ಓಕೆ. ಸೊ ಇದೊಂದು ಒಳ್ಳೆ ಟಿಪ್ ಆಕ್ಚುಲಿ. ಸೊ ಹುಣಸೆ ಹುಳಿ ಹಾಕಿದ್ರೆ ಪದಾರ್ಥ ಹಾಳಾಗೋದಿಲ್ಲ. ಓಕೆ ಓಕೆ. ಇದರಲ್ಲಿ ಚಿಕನ್ ಮಾಡ್ಕೊಂಡು ತಿಂದಿದ್ದು ಒಳ್ಳೇದಾಗ್ತದೆ. ಇದರಲ್ಲಿ ನೀವು ನಾ ಚಿಕನ್ ಮಾಡಿದ್ದಿಲ್ಲ, ಮಾಡ್ತೀನಿ ಅಂತ ಹೇಳಿದಿಲ್ಲ, ಅದು ಮಾಡಿದ್ದು ನಿಂಗೆ ಟೇಸ್ಟ್. ಅದು ಮತ್ತೆ ಇದು ಒಟ್ಟಿಗೆ ಸೇರಿ ಕಾಂಬಿನೇಷನ್. ಇದು ದೇವರಿಗೇನು ನಾವು ನೈವೇದ್ಯಗೆ ಇಡ್ತೀವಿ. ನೀವು ಈಗ ಚಿತ್ರಾನ್ನ ಹೇಳ್ತಾರಿಲ್ಲ, ಅದೂನು ಏನು ಈಗ ನೀವು ನೋಡಿ ಹುಳಿ ನಾವು ನೀರುಳ್ಳಿ ಹಾಕುದಿಲ್ಲ ಇಲ್ಲಿ. ನೀವು ದೇವರಿಗೆ ಅದಕ್ಕೆ ನಾವು ಇಡ್ತೀವಿ ಇದು. ಸೊ ಇದು ಆಂಧ್ರ ಸ್ಟೈಲ್ ಪುಳಿಯೋಗರೆ. ಓಕೆ, ಆಯ್ತು. ಪುಳಿಯೋಗರೆ ಬೇಸಿಕಲಿ ಇಲ್ಲಿದು ತಮಿಳ್ನಾಡ, ಆಂಧ್ರದೇ. ಆಂಧ್ರದಿಂದ ಹುಟ್ಟಿದ್ದು. ಹಾಗೆ ಇದು ಅಥೆಂಟಿಕಲಿ ಹಾಗೆ ಸ್ವಲ್ಪ ನಮ್ಮ ಪುಳಿಯೋಗರೆ ರೆಡಿ ಆಯ್ತು. ಎಸ್. ಟೇಸ್ಟ್ ನೋಡೋಣ. ಬಿಸಿ ಬಿಸಿ ಖಂಡಿತ ಇಬ್ರು ಕೂತ್ಕೊಂಡು ಒಟ್ಟಿಗೆ ನೋಡೋಣ. ನಿಮ್ದು ಇನ್ನೊಂದು ರೆಸಿಪಿ ಸ್ಪೈಸಿ ಆಂಧ್ರ ರೆಸಿಪಿ ರೆಡಿ ಆಗಬೇಕಲ್ಲ. ಥ್ಯಾಂಕ್ ಯು. ಬಿಸಿಯಾದಂಥ ಆಂಧ್ರ ಸ್ಟೈಲ್ ಪುಳಿಯೋಗರೆ. ಆಂಧ್ರ ಸ್ಟೈಲ್ ಅಂತ ಹೇಳಿದರೆ ಇದೇ ಒಥೆಂಟಿಕಲಿ ಪುಳಿಯೋಗರೆ ಮಾಡುವಂಥ ವಿಧಾನ ಅಂತ ಅವ್ರು ಹೇಳಿದರು. ನನಗೂ ಗೊತ್ತಿಲ್ಲ. ಸೊ ನಾನು ಸ್ವಲ್ಪ ಗೂಗಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಂತೂ ಸೂಪರ್ಬ್ ಆಗಿ ಅರೋಮಾನು ಚೆನ್ನಾಗಿ ಬರ್ತಾ ಇದೆ. ತುಂಬ ಈಸಿ ಕೂಡ ಆಗಿದೆ, ತಕ್ಷಣವೇ ಮಾಡಿಕೊಳ್ಳುವಂಥದ್ದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಆಂಧ್ರ ಸ್ಟೈಲ್ ಪುಳಿಯೋಗರೆ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ, ಕಡಲೆಬೇಳೆ, ಹಿಂಗು, ನೆಲಗಡಲೆ, 2 ರಿಂದ 3 ಒಣಮೆಣಸು, 2 ಹಸಿಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಶುಂಠಿ, ಅರಶಿನ ಪುಡಿ, ಹಸಿಮೆಣಸು, ಅರಶಿನ ಪುಡಿ ಹಾಕಿ ಕುದಿಸಿದ ಹುಣಸೆ ಹಣ್ಣಿನ ಗೊಜ್ಜು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಆನಂತರ ಬೆಂಕಿ ಆರಿಸಿ ಬೆಳ್ತಿಗೆ ಅನ್ನ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಆಂಧ್ರ ಸ್ಟೈಲ್ ಪುಳಿಯೋಗರೆ ಸವಿಯಲು ಬಲು ಚೆನ್ನ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.